ಉಳ್ಳಾಲದ ಕೋಟೆಪುರ ಸಮುದ್ರ ತೀರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದ ಘಟನೆಗೆ ತಿರುವು ಪಡೆದುಕೊಂಡಿದೆ. ಮೀನುಗಾರಿಕಾ ಬೋಟ್ನಿಂದ ಸಮುದ್ರಕ್ಕೆ ಬಿದ್ದು ನಾಪತ್ತೆಯಾಗಿದ್ದ ಎನ್ನಲಾದಂತಹ ವ್ಯಕ್ತಿಯ ಮೃತದೇಹ ತಲೆ ಮತ್ತು ಹೊಟ್ಟೆಯಲ್ಲಿ ಗಾಯದ ಗುರುತು ಪತ್ತೆಯಾಗಿದ್ದು, ಹರಿತವಾದ ಆಯುಧದಿಂದ ಕೊಲೆಗೈದಿರುವ ಸಾಧ್ಯತೆ ಇದೆಯಂತ ಮರಣೋತ್ತರ ಪರೀಕ್ಷೆಯಲ್ಲಿ ಮಾಹಿತಿ ಇದೆ. ಇನ್ನು ಈ ಬಗ್ಗೆ ಉಳ್ಳಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಗಸ್ಟ್ 17ರಂದು ಕೋಟೆಪುರ ಕಡಲ ಕಿನಾರೆಯಲ್ಲಿ ವ್ಯಕ್ತಿಯೊಬ್ಬರ ಶವ ಸಂಪೂರ್ಣ ಒಂದು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆ ಸಂದರ್ಭದಲ್ಲಿ ಇದೊಂದು ಸಹಜವಾದಂತಹ ಸಾವಾಗಿರ್ಬೋದು, ಮೀನುಗಾರಿಕೆಗೆ ಹೋದಂತಹ ಸಂದರ್ಭದಲ್ಲಿ ಸಮುದ್ರಕ್ಕೆ ಬಿದ್ದು ನಾಪತ್ತೆಯಾಗಿದ್ರು ಅನ್ನುವಂಥ ವಿಚಾರಗಳೆಲ್ಲ ಇತ್ತು. ಆದರೆ ಈಗ ಗಾಯ ಪತ್ತೆಯಾಗಿರುವುದರಿಂದ ಒಂದಷ್ಟು ತನಿಖೆಯ ದೃಷ್ಟಿಯಿಂದ ಮತ್ತು ಪೊಲೀಸರು ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಉಳ್ಳಾಲ ಪೊಲೀಸರು ಕೂಡ ಪರಿಶೀಲನೆ ನಡೆಸಿದ್ರು. ಈ ನಡುವೆ ಪಾಂಡೇಶ್ವರ ಠಾಣೆಯಲ್ಲಿ ದಾಖಲಾಗಿದ್ದ ಉಡುಪಿ ಜಿಲ್ಲೆ ಮೂಲದ ಮೀನುಗಾರ ನಾರಾಯಣ ಎಂಬುವರ ನಾಪತ್ತೆ ಪ್ರಕರಣದಲ್ಲಿ ದೂರುದಾರರಾದ ನಾರಾಯಣರ ಸಹೋದರ ಕೃಷ್ಣಪ್ಪರನ್ನ ಪೊಲೀಸರು ಸ್ಥಳಕ್ಕೆ ಕರೆಸಿದ್ರು. ಮೃತದೇಹವು ತನ್ನ ತಮ್ಮನದ್ದೇ ಅಂತ ಕೃಷ್ಣಪ್ಪ ಅವರು ಗುರುತಿಸಿದ್ರಿಂದ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ವೆನ್ಲಾಕ್ ಆಸ್ಪತ್ರೆಗೆ ಕಳುಹಿಸಿ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿದ್ರು. ಇದೀಗ ಶವ ಮಹಜರು ಮಾಡಿದ ವೈದ್ಯರು ಮೃತದೇಹದ ತಲೆಬುರುಡೆ, ಹೊಟ್ಟೆ ಭಾಗದಲ್ಲಿ ಹಲವು ರೀತಿಯ ಗಾಯಗಳಾಗಿರುವುದನ್ನು ಪತ್ತೆ ಹಚ್ಚಿ ದೃಢಪಡಿಸಿದ್ದಾರೆ. ಮೃತರನ್ನ ದುಷ್ಕರ್ಮಿಗಳು ಎಲ್ಲಿಯೋ ಬರ್ಬರವಾಗಿ ಕೊಲೆ ಮಾಡಿ ತಂದು ಎಸೆದಿರುವ ಬಗ್ಗೆಯೂ ಕೂಡ ಸಂಶಯ ವ್ಯಕ್ತಪಡಿಸಿರುವ ಉಳ್ಳಾಲ ಪೊಲೀಸರು ಅಸಹಜ ಸಾವು ಪ್ರಕರಣವನ್ನು ಶಂಕಿತ ಕೊಲೆ ಪ್ರಕರಣ ಆಗಿ ಪರಿವರ್ತಿಸಿದ್ದಾರೆ. ಈ ಬಗ್ಗೆ ಉಳ್ಳಾಲ ಠಾಣೆ PSI ರೇವಣಸಿದ್ದಪ್ಪ ಸ್ವತಃ ದೂರು ದಾಖಲಿಸಿಕೊಂಡು ಕೇಸನ್ನು ದಾಖಲಿಸಿದ್ದಾರೆ. ನಾರಾಯಣ ಅವರನ್ನ ಬೋಟಿನಲ್ಲಿ ಕರೆದೊಯ್ದಿದ್ದಂತಹ ಇತರ ಸಿಬ್ಬಂದಿಯನ್ನು ತನಿಖೆಗೆ ಒಳಪಡಿಸಲಾಗುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಕೋಟೆಪುರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ಶವದಲ್ಲಿ ಗುರುತಿಸುವಂತಹ ಬಟ್ಟೆಯಾಗಲಿ ಇನ್ನಿತರ ವಸ್ತುವಾಗಲಿ ಇರಲಿಲ್ಲ. ಹೀಗಾಗಿ ಕೊಳೆತ ಸ್ಥಿತಿಯಲ್ಲಿ ದೊರಕಿದ್ದ ಶವ ಯಾರದೆಂದು ಇನ್ನೂ ದೃಢಪಟ್ಟಿಲ್ಲ. ಹಾಗಾಗಿ ಮೃತರ ಹಾಗೂ ದೂರುದಾರರ ಸ್ಯಾಂಪಲ್ ಪಡೆದು DNA ಪರೀಕ್ಷೆಗೆ ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ.